ಮೂಡುಬಿದ್ರೆಯ ಪಡುಮಾರ್ನಾಡು ಗ್ರಾಮದ ಬನ್ನಡ್ಕದಲ್ಲಿ ಎಸ್ಕೆಎಫ್ ಬಾಯ್ಲರ್ಸ್ ಮತ್ತು ಡ್ರೈಯರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಆಗುತ್ತಿರುವ ಮಾಲಿನ್ಯದಿಂದ ರಕ್ಷಿಸಬೇಕೆಂದು ಬನ್ನಡ್ಕ ಜನತಾ ಕಾಲೋನಿಯ ಗ್ರಾಮಸ್ಥರು ವೈಕಂಪಾಡಿಯ ಪರಿಸರ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದರು. ಈ ಬಗ್ಗೆ ಮಾತನಾಡಿದ ಸ್ಥಳೀಯರಾದ ಸೂರಜ್ ಜೈನ್ ಪಡುಮಾರ್ನಾಡು ಅವರು, ಕಳೆದ 2 ವರ್ಷಗಳಿಂದ ಬನ್ನಡ್ಕದಲ್ಲಿ ಕಂಪನಿ ಕಾರ್ಯಾಚರಿಸುತ್ತಿದೆ. ಪಂಚಾಯತ್ನಿಂದ ಲೈಸೆನ್ಸ್ ತೆಗೆದುಕೊಳ್ಳದೆ ಕಂಪನಿ ಕಾರ್ಯಾಚರಿಸುತ್ತಿದ್ದು ಸ್ಥಳೀಯ ಜನತೆಗೆ ತುಂಬಾ ತೊಂದರೆ ಉಂಟಾಗಿದೆ. ಈ ಹಿಂದೆ ಕಂಪನಿಗೆ ತೆರಳಿ ಮನವಿಯನ್ನ ಕೂಡ ನೀಡಿದ್ದೆವು. ಈ ಬಗ್ಗೆ ಪಂಚಾಯಿತಿಗೆ ಕೂಡ ಮನವಿಯನ್ನ ನೀಡಿದ್ದೆವು. ಆದರೆ ಈವರೆಗೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಈಗಾಗಲೇ ಕಂಪನಿಯಿಂದ ಆಗುತ್ತಿರುವ ಮಾಲಿನ್ಯದಿಂದಾಗಿ ಇಲ್ಲಿನ ನಿವಾಸಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಕೂಡಲೇ ಇದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇವತ್ತು ವೇಸ್ಟ್ ನೀರು ಅವರ ಎಸ್ಕೆಎಫ್ ಬಾಯ್ಲರ್ ಆ್ಯಂಡ್ ಡ್ರೈಯರ್ ಕಂಪನಿಯಿಂದ ಬನ್ನಡ್ಕದ ಜನತಾ ಕಾಲೋನಿಯ ಜನರಿಗೆ ಸುಮಾರು 2-2.5 ವರ್ಷದಿಂದ ಈ ಕಂಪ್ನಿ ರನ್ ಆಗ್ತಾ ಇದೆ. ವಿಶೇಷವಾಗಿ ಅವರ ಹತ್ರ ಪಂಚಾಯತಿಯಿಂದ ಲೈಸೆನ್ಸ್ ತಗೊಳ್ಳದೆ ವೇಸ್ಟ್ ನೀರನ್ನು, ಅವರ ಟಾಯ್ಲೆಟ್ನ ನೀರನ್ನು ಅಲ್ಲಿರ್ತಕ್ಕಂಥ ಮನೆಗಳಿಗೆ ಬಿಡುವ ಮುಖಾಂತರ ಒಂದನೇದು ಸಮಸ್ಯೆಯನ್ನು ಮಾಡ್ತಾ ಇದೆ. ನಾವು ಅಲ್ಲಿಯ ಕಂಪನಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ವಿ ಒಂದು ವರ್ಷದ ಹಿಂದೆ. ದಯಮಾಡಿ ನಮಗೆ ತೊಂದರೆ ಆಗ್ತದೆ, ನಮ್ಮ ಆರೋಗ್ಯಕ್ಕೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ. ಅದಾದ ನಂತರ 6 ತಿಂಗಳ ಹಿಂದೆ ಜೂನ್ 9ನೇ ತಾರೀಕಿನಂದು ಪಂಚಾಯತಿಗೆ ನಾವು ಮನವಿಯನ್ನು ಕೊಟ್ವಿ. ಎಸ್ಕೆಎಫ್ ಬಾಯ್ಲರ್ ಆ್ಯಂಡ್ ಡ್ರೈಯರ್ ಕಂಪ್ನಿಯಿಂದ ನಮಗೆ ಒಂದಷ್ಟು ಸಮಸ್ಯೆಗಳಾಗ್ತಾಯಿದೆ. ಇವತ್ತು ಅಲ್ಲಿ ಮ್ಯಾನ್ಯುವಲ್ ಮುಖಾಂತರ ಮಿಷನರಿಗಳನ್ನು ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸೌಂಡ್ ಇರ್ಬೋದು, ವೇಸ್ಟ್ ನೀರಿನ ಸಮಸ್ಯೆ ಇರ್ಬೋದು. ವಿಶೇಷವಾಗಿ ಅಲ್ಲಿ ಪೇಂಟ್ನ ಘಟಕದಿಂದಾಗಿ ಓಪನ್ ಆಗಿ ಪೇಂಟ್ ಮಾಡ್ತಿರೋದ್ರಿಂದ ಮಿಷನರಿಗಳಿಗೆ ಆ ಕೆಮಿಕಲ್ ಅಲ್ಲಿ ಹರಡಿ ಸಂಜೆ 3 ಗಂಟೆ ನಂತರ ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಭಾರಿ ದೊಡ್ಡ ರೀತಿಯ ಸ್ಮೆಲ್ಗಳು, ಸೌಂಡು ಅಲ್ಲಿ ಶುರುವಾಗ್ತದೆ. ಇನ್ನು ಈ ಬಗ್ಗೆ ಮಾತನಾಡಿದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಕೆಕೆ ಕೀರ್ತಿಕುಮಾರ್ ಅವರು, ಬನ್ನಡ್ಕ ಪರಿಸರದಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಆಗುವ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದೇವೆ. ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಂಪನಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದೇವೆ. ಕಂಪನಿಯವರು ಎಚ್ಚೆತ್ತುಕೊಳ್ಳದಿದ್ರೆ ಕಾನೂನು ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ನಮ್ಮ ಹತ್ರ ಕಾನೂನು ಪ್ರಕಾರ ಲೈಸೆನ್ಸ್ ತೊಗೊಂಡೇ ನಡೆಸ್ತಾ ಇದ್ದಾರೆ. ಬಟ್ ಅವರು ಮಧ್ಯದಲ್ಲೇನೋ ಆ್ಯಕ್ಟಿವಿಟಿ ಡೈವರ್ಸಿಫಿಕೇಷನ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ತಿದ್ದಾರಂತೆ. ಅದು ನಮ್ಮ ಹತ್ರ ಅವರು ಅಪ್ಲಿಕೇಶನ್ಸ್ ಹಾಕಿ ಅದಕ್ಕೆ ಏನು ಕಂಟ್ರೋಲ್ ಎಕ್ವಿಪ್ಮೆಂಟ್ ಬೇಕು ಅದನ್ನು ಹಾಕ್ಕೊಂಡು ಮಾಡಿಲ್ಲ. ಅವರು ನಮಗೆ ಹೇಳಿದೆ ಮಾಡಿದ್ದಾರೆ ಅದು. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ, ಈ ಫ್ಯಾಕ್ಟ್ರಿ ಪಕ್ಕನೇ ಅಡ್ಜಸೆಂಟಾಗಿ ಏನೋ ಮನೆಗಳೆಲ್ಲ ಇದೆಯಂತೆ. ಅವ್ರೇನು ಮಾಡಿದರೆ ಅದು ನಿಮ್ಮ ಸೈಂಟಿಫಿಕ್ ಆಗಿನೂ ಪೇಂಟ್ ಬೂತ್ ಹಾಕ್ಕೊಂಡು ಮಾಡಿಲ್ಲ, ಓಪನ್ ಆಗಿ ಮಾಡಿರೋದ್ರಿಂದ ಆ ಪೇಂಟ್ ಸ್ಮೆಲ್ಸು ಮತ್ತು ಅದರಿಂದ ಹೋಗುವಂಥ ಎಮಿಷನ್ಸ್ ಎಲ್ಲ ಏನು ಬರ್ತದೆ ಅದು ಅಲ್ಲಿ ಅಕ್ಕಪಕ್ಕ ಜನಕ್ಕೆ ಏನು ತೊಂದರೆ ಆಗಿದೆ ಅಂತ ಅವರು ಪಂಚಾಯತಿ ಕಂಪ್ಲೇಂಟ್ ಕೊಟ್ಟು ಮತ್ತು ನಮಗೂ ಬಂತು. ಅದ್ರ ಜೊತೆಗೆ ನಾಯ್ಸು ಹ್ಯಾಂಡ್ಲಿಂಗ್ ಆಫ್ ನಿಮ್ಮ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಒಂದು, ಮತ್ತು ಅಲ್ಲಿ ಏನೋ ನಿಮಗೆ ಸಲ್ಲೇಜ್ ಏನೋ ಬರ್ತಾರೆ ಅದೆಲ್ಲ ಹೊರಗಡೆ ಬಿಡ್ತಾರೆ. 3 ಕಂಪ್ಲೇಂಟ್ ಎಲ್ಲ ಬಂತು. ನಮ್ಮ ಮತ್ತೆ ಬಂದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಆಫೀಸರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದಾಗ ಅವ್ರು ಏನೇನು ಅಬ್ಸರ್ವೇಷನ್ಸ್ ಮಾಡಿದರೆ ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ನಮ್ಮಿಂದ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಅವರಿಗೆ ಟೈಮ್ ಕೊಟ್ಟಿದ್ದೀವಿ, ಅವರಿಗೆ 7 ಡೇಸ್. ಸೊ ಅವ್ರೇನು ಮಾಡೋದು, ರಿಪ್ಲೈ ಮಾಡಿ ಇದಕ್ಕೆಲ್ಲ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದರು. ಅವ್ರು ನಮ್ಗೆ ರಿಪ್ಲೈ ಮಾಡಿದ್ದಾರೆ. ಈಗ ರಿಪ್ಲೈ ಮೇಲೆ ಮತ್ತೊಮ್ಮೆ ನಾವು ಇನ್ಸ್ಪೆಕ್ಷನ್ ಮಾಡಿ ಆ ಕಾಂಪ್ಲೇಂಟ್ಸ್ ಏನು ಮಾಡಿದ್ದಾರೆ, ಏನು ಆ್ಯಕ್ಷನ್ ತೊಗೊಂಡು ನಾವು ನೋಡ್ತೀವಿ. ಆ ಆ್ಯಕ್ಷನ್ ತೊಗೊಂಡು ಎಲ್ಲ ಆ್ಯಕ್ಷನ್ ತೊಗೊಂಡು ಮತ್ತು ಅವ್ರೇನೋ ಬೂತ್ಗೆ ತಾಕ್ಲಿಕ್ಕೆ ಏನೋ ಕಾನೂನು ಪ್ರಕಾರ ನಮ್ಮಿಂದ ಲೈಸೆನ್ಸ್ ತೊಗೊಂಡು ಮಾಡಿದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಅವ್ರು ಅದಿಲ್ಲ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂದರೆ ಪಬ್ಲಿಕ್ಕಿಗೆ ತೊಂದರೆ ಆಗ್ತಿದೆ ಅಂದರೆ ಐದರ್ ಇಟ್ ಮೇ ಬಿ ವಾಟರ್ ಪೊಲ್ಯೂಷನ್, ಐದರ್ ಇಟ್ ಮೇ ಬಿ ಏರ್ ಪೊಲ್ಯೂಷನ್ಸ್, ಏನೇ ಆದ್ರೂ ಕಾನೂನಲ್ಲಿ ಏನು ಅವಕಾಶ ಇದೆ ಅದ್ರ ಪ್ರಕಾರ ನಾವು ಒಬ್ಬರಿಗೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಖಂಡಿತವಾಗ್ಲೂ ನಾವು ನಮ್ಮ ಮಂಡಳಿಯಿಂದ ಅದಕ್ಕೆ ಕಾರ್ಯಮುಖರಾಗಿ ಖಂಡಿತವಾಗ್ಲೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ಬನ್ನಡ್ಕ ಜನತಾ ಕಾಲೋನಿಯ ಗ್ರಾಮಸ್ಥರು ಪಾಲ್ಗೊಂಡಿದ್ರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.